ಉಡುಪಿಯಲ್ಲಿ ಈವರೆಗೆ ಟೊಮೆಟೊ ಫ್ಲೂ ಪತ್ತೆಯಾಗಿಲ್ಲ. ಉಡುಪಿ ಜಿಲ್ಲಾಧಿಕಾರಿ ಕುರ್ಮರಾವ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಮಕ್ಕಳಲ್ಲಿ ಜ್ವರ ಕಂಡು ಬಂದಾಗ ತಾಂತ್ರಿಕವಾಗಿ ಪರೀಕ್ಷೆ ನಡೆಸಲಾಗುತ್ತೆ. ಟೊಮೆಟೊ ಫ್ಲೂಗೆ ಹೋಲುವಂಥ ಒಂದು ಪ್ರಕರಣ ಪತ್ತೆಯಾಗಿತ್ತು. 3 ತಿಂಗಳ ಹಿಂದೆ ಪ್ರಕರಣ ಪತ್ತೆಯಾಗಿದೆ. ಫುಟ್ ಆ್ಯಂಡ್ ಹ್ಯಾಂಡ್ ಲಕ್ಷಣವಿರುವ ಪ್ರಕರಣ ಇದಾಗಿದ್ದು, ಈ ಬಗ್ಗೆ ಆರೋಗ್ಯ ಇಲಾಖೆ ನಾವು ವರದಿ ಮಾಡಿದ್ದೇವೆ. ಟೊಮೆಟೊ ಫ್ಲೂ ಮತ್ತು ಈ ಪ್ರಕರಣಕ್ಕೆ ಯಾವುದೇ ಸಂಬಂಧ ಇಲ್ಲ. ಇತ್ತೀಚೆಗೆ ಯಾವುದಾದ್ರೂ ಹೊಸ ಪ್ರಕರಣ ಬಂದಿದೆ, ಮಾಹಿತಿ ಸಂಗ್ರಹಿಸುತ್ತೇವೆ. ಖಾಸಗಿ ಕ್ಲಿನಿಕ್ಗಳಿಂದಲೂ ಮಾಹಿತಿ ಸಂಗ್ರಹಿಸ್ತಾ ಇದ್ದೇವೆ. ಎಲ್ಲ ಮಕ್ಕಳ ತಜ್ಞರಿಗೂ ಅಲರ್ಟ್ ಇರಲು ಸೂಚಿಸಿದ್ದೇವೆ. ಕೇರಳದಲ್ಲಿ ಪ್ರಕರಣ ಪತ್ತೆಯಾದ ನಂತರ ಮಕ್ಕಳ ತಜ್ಞರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಟೊಮೆಟೊ ಫ್ಲೂ ಹೋಲುವಂಥ ಜ್ವರ ಬಂದರೂ ತಿಳಿಸಲು ಹೇಳಿದ್ದೇವೆ. ಈವರೆಗೆ ಯಾವುದೇ ಪ್ರಕರಣ ವರದಿಯಾಗಿಲ್ಲ ಎಂದು ಜಿಲ್ಲಾಧಿಕಾರಿ ಹೇಳಿದರು. ರೀತಿಯಲ್ಲಿ ನಮ್ಮಲ್ಲಿ ಸುಮಾರು ಪ್ರೈವೇಟ್ ಕ್ಲಿನಿಕ್ಸ್ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಸು, ನಮ್ಮ ಆಸ್ಪತ್ರೆಗಳನ್ನೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ಸರ್ವೆಲೆನ್ಸ್ ಆಗಬೇಕು. ಅದಕ್ಕೆ ಸಿಮಿಲರ್ ಇದ್ದರೂ ಕೂಡ ಅದನ್ನು ನಾವು ರೂಲ್ ಔಟ್ ಮಾಡಬೇಕು ಅಂತ ಉದ್ದೇಶದಿಂದ ಯಾವ ರೀತಿ ಟೆಸ್ಟಿಂಗ್ ಎಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೋ ರೀತಿಯಲ್ಲಿ ನಾವು ಈಗಾಗಲೇ ಎಲ್ಲರಿಗೂ ಕೂಡ ಮಾಹಿತಿ ರವಾನಿಸಿದ್ದೀವಿ. ನಮ್ಮ ಗಮನಕ್ಕೆ ಕೂಡ ತರಬೇಕು ಅಂತ ಕೂಡ ಸಾರ್ವಜನಿಕರಲ್ಲಿ ವಿನಂತಿ ಮಾಡುತ್ತೇವೆ. ಸದ್ಯಕ್ಕೆ ಯಾವುದೇ ರೀತಿ ಆ ರೀತಿ ಪ್ರಕರಣಗಳಿಲ್ಲ. ನಮ್ಮ ಒಂದು ಸರ್ವೆಲೆನ್ಸ್ ಯೂನಿಟಿಂದ ವಿಶೇಷವಾಗಿ ಸ್ಯಾಂಪಲ್ ತೆಗೆದು ಸ್ಪೆಷಲ್ ಟೆಸ್ಟಿಂಗ್ ಎಲ್ಲ ಮಾಡುವಾಗ ಅದಕ್ಕೆ ಒಂದು ಕನ್ಫರ್ಮ್ ಆಗಿದೆ, ಅಂದರೆ ಹ್ಯಾಂಡ್ ಆ್ಯಂಡ್ ಫುಟ್ ಅಂತ. ಅದಕ್ಕೆ ಸಂಬಂಧಪಟ್ಟಾಗೇ ಈಗ ಮ್ಯಾಕ್ಸಿಮಮ್ ಕ್ಲಾರಿಫಿಕೇಷನ್ ಕೊಡ್ತಾ ಇರೋದು. ಅದಕ್ಕೂ ಈಗ ನಾವೇನು ಹೇಳ್ತಾ ಇದ್ದೇವಲ್ಲ ಇದಕ್ಕೂ ಏನು ಸಂಬಂಧ ಇಲ್ಲ. ಸೊ ಆದ್ದರಿಂದ ಇದನ್ನು ಸಾರ್ವಜನಿಕರಲ್ಲೂ ಕೂಡ, ಯಾಕಂದರೆ ಯಾವುದೇ ರೀತಿಯಲ್ಲಿ ನಾವು ಎಚ್ಚರದಿಂದ ಇರಬೇಕು, ಯಾವುದೇ ರೀತಿಯಲ್ಲಿ ಭಯಕ್ಕೆ ಒಳಗಾಗೋದು ಅವಶ್ಯಕತೆ ಇಲ್ಲ. ಬಟ್ ಆ ರೀತಿ ಒಂದು ಸಿಮಿಲರ್ ಇದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗ ನಮಗೆ ಮಾಹಿತಿ ಕೊಡಬೇಕು.